ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘದ ವತಿಯಿಂದ ಮಂಗಳೂರು ಯುದ್ಧ ಸ್ಮಾರಕದಲ್ಲಿ ಶುಕ್ರವಾರ 16/2/2019 ದಿನದಂದು ವಿಜಯ ದಿವಸ ಆಚರಣೆ ಮಾಡಲಾಗುವುದು. ಇದು ಈ ಕಾರ್ಯಕ್ರಮ 16ನೇ ತಾರೀಕಿಗೆ ಇರುವ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವ ಮಾಡಿದವರು ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ 317 ಡಿಸ್ಟ್ರಿಕ್ಟ್ 317 ಡಿ ಅವರು, ಮತ್ತು ಶ್ರೀ ಭೂತನಾಥೇಶ್ವರ ಟೆಂಪಲ್ ಟ್ರಸ್ಟ್ನವರು, ಮತ್ತು ನಿತ್ಯ ಎಜುಕೇಷನ್ ಟ್ರಸ್ಟ್ನವರು ಇವರ ನಮ್ಮ ಜಂಟಿ ಪ್ರಾಯೋಜಕದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 16ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತದೆ. 9ರಿಂದ ಒಂದು 9:20 ತನಕ ಜನರಿಗೆ ಸಾರ್ವಜನಿಕರಿಗೆ ಅಲ್ಲಿ ಹೂಹಾರ ಹಾಕುವ ಕಾರ್ಯಕ್ರಮ ಉಂಟು. ನಂತರ ಅತಿಥಿಗಳಿಗೆ ಹೂಹಾರ ಹಾಕುವ ಕಾರ್ಯಕ್ರಮ ಉಂಟು. ಇವರ ಜೊತೆಗೆ ಶ್ರೀ ಎಸ್ ಐರನ್, ದೀಪಕ್ ಅಡ್ಯಾಂತಯ್ಯ, ಭಗವಾನ್ ದಾಸ್ ಉಪಸ್ಥಿತರಿದ್ದು ವಿಜಯ ದಿವಸದ ಬಗ್ಗೆ ತಿಳಿಸಿದರು.